ಭಾರತ ದೇಶದ ಗೌರವಾನ್ವಿತ ನೂತನ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮುರವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಮಧುಗಿರಿ ನಗರದ ಡೂಮ್ ಲೈಟ್ ಸರ್ಕಲ್ನಲ್ಲಿ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡ ನೇತೃತ್ವದಲ್ಲಿ ಸಂಭ್ರಮಾಚರಿಸಲಾಯಿತು. ಈ ವೇಳೆ ಮಾತನಾಡಿದ ಮಹಿಳಾ ಮುಖಂಡರು, ಒಬ್ಬ ಆದಿವಾಸಿ ಮಹಿಳೆಗೆ ಯಾವ ಸರ್ಕಾರವೂ ನೀಡದ ಗೌರವವನ್ನು ಮೋದಿ ಸರ್ಕಾರ ನೀಡಿದೆ. ಮಹಿಳೆಯರಿಗೆ ಸಮಾನತೆ ಕೊಟ್ಟಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯನ್ನುಂಟು ಮಾಡಿದೆ ಎಂದರು. ಇದೇ ವೇಳೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ವಿಭಾಗದ ಸಂಘಟನಾ ಕಾರ್ಯದರ್ಶಿ ಹಾಗೂ ಚಿತ್ರದುರ್ಗ ವಿಧಾನ ಪರಿಷತ್ ಶಾಸಕರಾದ ಕೆಎಸ್ ನವೀನ್, ಜಿಲ್ಲಾಧ್ಯಕ್ಷರಾದ ಬಿಕೆ ಮಂಜುನಾಥ್, ಯುವ ಮುಖಂಡರಾದ ಹನುಮಂತೇಗೌಡ, ಮಧುಗಿರಿಯ ಮಾಜಿ ಶಾಸಕರಾದ ಗಂಗ ಹನುಮಯ್ಯ, ಸ್ಫೂರ್ತಿ ಚಿದಾನಂದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯಣ್ಣ, ರವಿ ಪಾವಗಡ, ತಿಮ್ಮಜ್ಜ ಸೇರಿದಂತೆ ಎಲ್ಲ ಮಂಡಲದ ಪ್ರಮುಖರು ಹಾಜರಿದ್ದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ. ನಮ್ಮ ರಾಜ್ಯ ಕಾರ್ಯದರ್ಶಿಗಳು ನವೀನ್ ಅವರು ಮಾತಾಡಿರುವ ರೀತಿ ಇವತ್ತು ಇಡೀ ದೇಶದ ಹೆಣ್ಣು ಮಕ್ಕಳು, ವಿಶೇಷವಾಗಿ 137 ಕೋಟಿ ಜನಸಂಖ್ಯೆಯಲ್ಲಿ ಶೇಕಡ 50 ಭಾಗ ಇರ್ತಕ್ಕಂಥ ಹೆಣ್ಣು ಮಕ್ಕಳು ದೇಶದಾದ್ಯಂತ ಸಂಭ್ರಮ ಪಡುವಂಥ ಒಂದು ವಿಶೇಷವಾದ ದಿವಸ ಇವತ್ತು. ಯಾಕೆ ಅಂತ ಹೇಳಿದ್ರೆ, ದೇಶದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಒಬ್ಬ ಬುಡಕಟ್ಟು ಜನಾಂಗದ ಮಹಿಳೆಗೆ ರಾಷ್ಟ್ರದ ಪ್ರಥಮ ಪ್ರಜೆ ಸ್ಥಾನಮಾನ ಅಂತ ಕೊಡುವಂಥದ್ದು ಆಗಿರಲಿಲ್ಲ. ಇವತ್ತು ಎಲ್ಲ ಅರ್ಹತೆಗಳನ್ನು ಉಳ್ಳಂಥ ಈ ದೇಶದ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾಗಿರ್ತಕ್ಕಂಥ ದ್ರೌಪದಿ ಮುರ್ಮಾಜಿಯವರಿಗೆ ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ದೇಶದ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ, ದೇಶದ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರದ ವಿಶೇಷ ಇದು. ಯಾವ ಒಂದು ವರ್ಗ ನಾವು ಹಿಂದುಳಿದಿದ್ದೀವಿ, ಯಾವ ಒಂದು ವರ್ಗ ಬುಡಕಟ್ಟು ಜನಾಂಗ ನಾಗರಿಕತೆಯ ಸೋಕನ್ನೇ ಕಾಣದೇ ಇರ್ತಕ್ಕಂಥ ಒಂದು ವರ್ಗ ಇದೆ, ಆ ವರ್ಗಕ್ಕೆ ಒಂದು ಪ್ರಾಧಾನ್ಯತೆ ಸಿಗೋ ರೀತಿ, ಅವಕಾಶವನ್ನು ಮಾಡಿಕೊಡೋ ರೀತಿ ಇವತ್ತು ಏನಾಗಿದೆ ನಾವೆಲ್ಲ ಸಂಭ್ರಮಿಸ್ತಾ ಇದ್ದೀವಿ. ಹಾಗಾಗಿ ಅತ್ಯಂತ ಹೆಚ್ಚು ಬಹುಮತದಿಂದ, ಹಿಂದೆಂದೂ ಕೂಡ ಯಾವತ್ತೂ ದೊಡ್ಡ ಬಹುಮತದಿಂದ ರಾಷ್ಟ್ರಪತಿ ಆಯ್ಕೆ ಆಗಿಲ್ಲ. ಹೆಚ್ಚು ಬಹುಮತದಿಂದ ಆಯ್ಕೆ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ಏನು ಸಂಸದರಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ದೇಶದ ಎಲ್ಲ ಜನತೆಗಳಿಗೆ ಈ ಶುಭ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇದೊಂದು ಬಹಳ ಸಂತೋಷದ ವಿಚಾರ ಅಂತ ನಾವೆಲ್ಲ ಇಲ್ಲಿ ಮಧುಗಿರಿ ಜಿಲ್ಲೆಯಲ್ಲಿ ಇವತ್ತು 4 ತಾಲೂಕುಗಳ ಕಾರ್ಯಕರ್ತರು ಸೇರಿ ಸಿಹಿಯನ್ನು ಹಂಚಿಕೊಳ್ಳೋದ್ರ ಮುಖಾಂತರ ನಾವು ಈ ಒಂದು ಸಂಭ್ರಮವನ್ನು, ಈ ಒಂದು ವಿಶೇಷ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಮುಖಂಡ್ರೆ, ಇವತ್ತು ನಮಗೆ ಒಂದು ಸಂತೋಷ ಸುದ್ದಿ ಏನಪ್ಪ ಅಂದರೆ, ನಮ್ಮ ರಾಷ್ಟ್ರದಲ್ಲಿ ನಮ್ಮ NDA ಸರ್ಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಬ್ಬ ಬುಡಕಟ್ಟು ಮಹಿಳೆಯನ್ನು ಈ ದೇಶದ ಪ್ರಪ್ರಥಮ ಪ್ರಜೆಯಾಗಿ ಮಾಡಿದ್ದಾರೆ ಅಂದರೆ ಎಲ್ಲರೂ ಸಂತೋಷ. ಯಾಕೆಂದರೆ ಬೇರೆ ಬೇರೆ ಸರ್ಕಾರಗಳು ಹಿಂದೆ ನೋಡಿದ್ದೀವಿ ನಾವೆಲ್ಲರೂ, ಸರ್ಕಾರಗಳು ಬರ್ತಾ ಇದ್ದಾರೆ ಸರ್ಕಾರಗಳು ದುಡ್ಡಿದ್ದಾರೆ ಅಭ್ಯರ್ಥಿಗಳು ಮಾಡಬೇಕು, ದುಡ್ಡಿದ್ದಾರೇ ದೇಶದ ಪ್ರಧಾನಿಗಳು ಮಾಡಬೇಕಂತ ಕೆಲವು ಯೋಚನೆಗಳು ಮಾಡ್ತಾ ಇರ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ಒಂದು NDA ಸರ್ಕಾರ ಇವತ್ತು ಒಬ್ಬ ಮಹಿಳೆ, ಅದು ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿರ್ತಕ್ಕಂಥ ಮಹಿಳೆ ಮತ್ತು ಒಬ್ಬ ಶಿಕ್ಷಕಿಯಾಗಿ ಒಬ್ಬ ವೃತ್ತಿ ಮಾಡ್ತಕ್ಕಂಥ ಮಹಿಳೆ ಇವತ್ತು ದೇಶದಲ್ಲಿ ಪ್ರಪ್ರಥಮ ಪ್ರಜೆಯಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಅದಕ್ಕೋಸ್ಕರ ನಾನು ಎಲ್ಲ ನಮ್ಮ ಸಂಸದರಿಗೂ ಮತ್ತು ನಮ್ಮೆಲ್ಲ ದೇಶದ ಶಾಸಕರುಗಳಿಗೂ ಅಭಿನಂದಿಸಿ ಅವರಿಗೆ ಮುಂದೆ ಒಳ್ಳೆಯ ಕೆಲಸ ಮಾಡಿ ನಮ್ಮ ದೇಶಕ್ಕೆ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾರಯ. ಯಾಕಂದರೆ ಅಂಥ ಹೆಣ್ಮಗಳನ್ನ ತುಂಬ ನಾವೆಲ್ಲ ಕೊಂಡಾಡೋವಂಥ ನಮ್ಮ ಪ್ರಧಾನಿಗಳು ಅವ್ರನ್ನ ಮೊಟ್ಟ ಮೊದಲ ಬಾರಿಗೆ ಅವ್ರನ್ನ ಕರ್ಕೊಂಡೋಗಿ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಹೆಣ್ಮಕ್ಕಳಿಗೆ ಎಷ್ಟು ಗೌರವ ಕೊಟ್ಟಿದ್ದಾರೆ ಅನ್ನೋದು ಇದು ನಮಗೆ ಎಕ್ಸಾಂಪಲ್ ಆಗಿದೆ. ಇಂಥ ಪಕ್ಷದಲ್ಲಿ ನಾವೆಲ್ಲ ಹೆಣ್ಮಕ್ಕಳು ಕಾರ್ಯಕರ್ತರಾಗಿರೋದು ತುಂಬ ಹೆಮ್ಮೆಯ ವಿಷಯ. ಪರವಾಗಿ ಮೊದಲನೇದಾಗಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಯಾವ ಪಕ್ಷದಲ್ಲೂ ಪಡೆದಂಥ ಸ್ಥಾನಮಾನ ನಮ್ಮ ಮೋದಿಜಿಯವರು ಕೊಟ್ಟಿದ್ದಾರೆ, ಅವ್ರಿಗೂ ಸಹ ನಮ್ಮ ಎಲ್ಲರ ಕಡೆಯಿಂದ ಒಂದು ವಂದನಾರ್ಪಣೆಗಳನ್ನು ಅರ್ಪಿಸ್ತಾ ಇದ್ದೀನಿ.
ಅದಲ್ಲದೆ ಒಬ್ಬ ಬಡ ಕುಟುಂಬದ ಮಹಿಳೆ, ಒಬ್ಬ ಎಸ್ ಟಿ ಮಹಿಳೆ, ನಾನು ಕೂಡ ಒಬ್ಬ ಎಸ್ ಟಿ ಮಹಿಳೆ. ಹಂಗಾಗಿ ನಮಗೆ ಅವರು ಇವತ್ತು ನಮ್ಮ ರಾಷ್ಟ್ರಪತಿಗಳಾಗಿರೋ ನಮ್ಗೆ ತುಂಬ ಹೆಮ್ಮೆ ತಂದುಕೊಟ್ಟಿದೆ. ನಮ್ಮೆಲ್ಲರಿಗೂ ಒಂದು ಸಮಾನತೆಯನ್ನು ಕೊಟ್ಟು ಬೆಳೆಸ್ತಾರೆ ಅಂತ ನಮ್ಮ ಮೋದಿಜಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾವು ಶುಭ ಹಾರೈಸ್ತೀವಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.